ಕೇಂದ್ರ ಸರ್ಕಾರ 3 ಕೃಷಿ ವಿರೋಧಿ ಮಸೂದೆಗಳನ್ನು ವಾಪಸ್ಸು ಪಡೆಯಬೇಕು, ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಬೇಕು, ರಾಜ್ಯ ಸರ್ಕಾರ ರೂಪಿಸಿ ಜಾರಿಗೆ ತರಲು ಹೊರಟಿರುವ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ಸು ಪಡೆಯಬೇಕು ಅಂತ ಆಗ್ರಹಿಸಿ ಮಾರ್ಚ್ 22ರಂದು ಬೃಹತ್ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗುವುದು ಅಂತ ಕೆಆರ್ಆರ್ಎಸ್ನ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಎಂಎಸ್ಪಿ ಇತ್ತು, ಇದೆ, ಮುಂದೆಯೂ ಇರುತ್ತದೆ ಎಂದು ಹೇಳುತ್ತಲೇ ಬರುತ್ತಿದ್ದಾರೆ. ವಾಸ್ತವವಾಗಿ ಕೇಂದ್ರ ಸರ್ಕಾರ ಘೋಷಿಸಿರುವ ಎಂಎಸ್ಪಿಗಿಂತಲೂ ಕಡಿಮೆ ದರಕ್ಕೆ ದೇಶಾದ್ಯಂತ ಕೃಷಿ ಉತ್ಪನ್ನಗಳು ಮಾರಾಟವಾಗ್ತಾ ಇದ್ದು, ರಾಜ್ಯವೊಂದರಲ್ಲಿ ಕಳೆದ ವರ್ಷ 13 ಬೆಳೆಗಳಿಗೆ ಹೋಲಿಸಿದಲ್ಲಿ 3,000 ಕೋಟಿ ರೂಪಾಯಿ ಹೆಚ್ಚಿನ ನಷ್ಟವನ್ನು ರೈತರು ಅನುಭವಿಸಿದ್ದಾರೆ. ಸ್ವಾಮಿನಾಥನ್ ಆಯೋಗದ ಶಿಫಾರಸು ಮಾಡಿರುವ ಬೆಲೆಗೆ ಹೋಲಿಕೆ ಮಾಡಿದಲ್ಲಿ 20,000 ಕೋಟಿಗಿಂತಲೂ ಹೆಚ್ಚಿನ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂದರು. 11 ಸುತ್ತಿನ ಮಾತುಕತೆಯಲ್ಲೂ ಕೂಡ ನಾವು ಕೇಳದೇ ಇದ್ರೂ ಕೂಡ ತಿದ್ದುಪಡಿ ಮಾಡ್ತೀವಿ ಅಂತ ಅವರೇ ಮುಂದಿಟ್ಟರು. ಸಂಯುಕ್ತ ಕಿಸಾನ್ ಮೋರ್ಚಾ ಲಿಖಿತವಾಗಿ ನಾವು ತಿದ್ದುಪಡಿಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ, ನೀವು ಮತ್ತೆ ಅದರ ಪ್ರಸ್ತಾಪ ಇಡಬೇಡಿ ನಮ್ಮ ಮುಂದೆ ಅನ್ನೋದು ಕೂಡ ಲಿಖಿತವಾಗಿ ಕೊಡ್ತು. ಚಳುವಳಿಯನ್ನು ಹಿಮ್ಮೆಟ್ಟಿಸೋಕ್ಕೆ ಫ್ಯಾಸಿಸ್ಟ್ ಪ್ರಭುತ್ವ ನಡ್ಕೊಂಡಂಥ ರೀತಿ ಮತ್ತೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಹಳೇದಾಗುದಿಲ್ಲ. MSP ಇದೆ, ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ ಅಂತ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ನಾವು ಕೇಳ್ತಿರೋದು MSP ಇದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕೆ ಮುಂಚೆಯಿಂದನೂ ಕೂಡ MSP ಇದೆ. ಆದರೆ MSPನ ಕಾನೂನು ಮಾಡಿ ಅಂತೇಳಿ ಒಂದು ಖಾತ್ರಿಗೆ ಮಾಡಿ ಬೆಲೆ ಖಾತ್ರಿ ಮಾಡಿ ನಮಗೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರಧಾನಮಂತ್ರಿ. ತಮ್ಮ ಅಧ್ಯಕ್ಷತೆಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಆದಾಯ ಒಂದು ಕಾನೂನು ಖಾತ್ರಿ ಕೊಡಬೇಕು ಅಂತ ಸಭೆ ನಡೆದಿದೆ MSPಗೆ. ಅದರ ಅಧ್ಯಕ್ಷತೆಯಲ್ಲಿ ನೀವು ನಿರ್ಣಯ ಪಾಸ್ ಮಾಡಿದಿರಿ. ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ತಾವೇ ಒಂದು ನಿರ್ಣಯನ ಕಾಪಿಯನ್ನು ಒತ್ತಾಯ ಮಾಡಿಕೊಟ್ಟಿದ್ದೀರಿ. 3 ಕೃಷಿ ಕಾಯ್ದೆಯನ್ನು ಹಿಂಪಡೆಯಬೇಕು, ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತರಲು ಹೊರಟಿರುವುದನ್ನು ಕೈಬಿಡಬೇಕು ಮತ್ತು ರಾಜ್ಯದ ಹಲವಾರು ರೈತ, ದಲಿತ, ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮಾರ್ಚ್ 22ರಂದು ಬೃಹತ್ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಹಮ್ಮಿಕೊಂಡಿದೆ. 2021-22ರ ರಾಜ್ಯ ಬಜೆಟ್ ಕೃಷಿ ಮತ್ತು ಕೃಷಿಕರ ಪರ ಇಲ್ಲ, ಇದೊಂದು ಅಭಿವೃದ್ಧಿ ದೃಷ್ಟಿಕೋನ ಇಲ್ಲದ ಬಜೆಟ್ ಆಗಿದೆ ಎಂದು ಅವರು ಹೇಳಿದರು. ಒಂದು ದೊಡ್ಡ ಹೋರಾಟವನ್ನು 22ರಂದು ಸಂಘಟಿಸಿದ್ದೀವಿ. 50,000ಕ್ಕಿಂತಲೂ ಹೆಚ್ಚು ಜನ ಸೇರ್ತಾರೆ. ಅವತ್ತು ನಮ್ಮ ರಾಷ್ಟ್ರ ಮಟ್ಟದ ಹೋರಾಟಗಾರರಾದ ಟಿಕಾಯಿತಿಯವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಸಂಯುಕ್ತ ಕಿಸಾನ್ ಮೋರ್ಚಾದ ಕನ್ವೀನರ್ ಆದಂಥ ಡಾಕ್ಟರ್ ದರ್ಶನ್ ಪಾಲ್ ಅವರು ಕೂಡ ಭಾಗವಹಿಸ್ತಾರೆ. ಕರ್ನಾಟಕದ ರೈತ, ದಲಿತ, ಕಾರ್ಮಿಕ ಮತ್ತು ಇತರ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸ್ತಾರೆ. ಇದರ ಉದ್ದೇಶ ಕೇಂದ್ರ ಸರ್ಕಾರ 3 ಕೃಷಿ ಮಸೂದೆಗಳನ್ನು ವಾಪಸ್ ತರಬೇಕು. ವಿದ್ಯುತ್ ಖಾಸಗೀಕರಣ ಸದ್ಯಕ್ಕೆ ಕೈ ಬಿಟ್ಟಿದ್ರು, ಅದನ್ನು ಮತ್ತೆ ಚಾಲೆಂಜ್ ಅಂದರೆ ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೋಡು. ಕಾರ್ಮಿಕ ಕಾನೂನು ಕೋಡ್ಗಳು 4 ಕೋಡ್ಗಳಾಗಿ ಮಾಡಿದರೆ ಅದನ್ನು ವಾಪಸ್ ಪಡಿಬೇಕು. ರಾಜ್ಯ ಸರ್ಕಾರ ತಂದಿರುವಂಥ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ, ಇಲ್ಲಿನ ಕಾರ್ಮಿಕ ಕಾಯ್ದೆಗಳು ತಿದ್ದುಪಡಿ ತರ ಕೊಟ್ಟಿರೋದನ್ನ ಕೈ ಬಿಡಬೇಕು, ವಾಪಸ್ ಪಡಿಬೇಕು. ಈ ಸಂದರ್ಭ ಕೆಆರ್ಆರ್ಎಸ್ನ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ, ಶಾಂತರಾಮ್ ನಾಯ್ಕ, ರಘು ಎಕ್ಕರ್, ಕೆ ಯಾದವ್ ಶೆಟ್ಟಿ ಉಪಸ್ಥಿತರಿದ್ದರು. ಶರಸಾಲ್ಯಾನ್, V4 ನ್ಯೂಸ್, ಮಂಗಳೂರು.